ಸೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಲು ಮುಂಗಾರು ಬರ್ಸ ಶುರುವಾದಿತ್ತನಲ್ಲ ರಾಜ್ಯೋಡು ಬರ್ಸ ದಾಯಿ ಸರಿಯಾದ ಬರಂದಿಜ್ಜಿಂದು ಮಾತಿರಗ್ಲ ಆಶ್ಚರ್ಯ ಆದಿತ್ತಂಡು ಬರ್ಸ ಸರಿಯಾದ ಬರಂದು ಉಪ್ಪೇರ ಕಾರಣ ಜಾಗತಿಕ ಹವಾಮಾನ ಎತ್ತುವಸಿದ ಗುರ್ತು ಆದುಪುನ ಎಲ್ ನೀನು ಪಂಡದು ತಿಳಿದು ಬೈದಂಡು ಮುಂಗಾರು ಬರ್ಸ ಶುರುವಾತನೆ ಕಡೆಸದ್ದು ಶುರುವಾಂಡಲ ಬರ್ಸ ಸರಿಯಾದ ಬರೊಂದಿಜ್ಜಿ ಭಾರಿ ಕಮ್ಮಿ ಕಾರ್ತೆಲು ಶುರುವಾತಂಡು ಆಂಡಲ ಅರೆಗಲ ನಮೂನೆ ವಾತಾವರಣ ಉಂಡು ಸೋಮವಾರದಿಂಚ ಪಕಿಲಿ ಭಾರಿ ದುಂಬು ಉಂಡು ಒಂದು ದಾನೆಪ್ಪ ಅಂದು ಮಾದರಿಗಳ ಸೋಜಿಗಾದಿಸಿದ್ದು ಇತ್ತೆ ಐಕ ಉತ್ತರ ತಿಕ್ಕದಿಲ್ಲ ಜಾಗತಿಕ ಹವಾಮಾನ ಎತ್ತುವಸಿದ ಗುರ್ತು ಆದಪ್ಪನ ಎಲ್ ನೀನು ಈ ತುರ್ತುಗೆ ಶುರುವಾದಿಸಿದ್ದು ಒಂದು ಬರ್ಪ್ರ ನವೆಂಬರ್ ತಿಂಗಳು ಜೋರ್ದ ಸ್ವರೂಪ ಪಡೆಯರ ಉಂಡೊಂದು ಹವಾಮಾನ ವರದಿಲು ಜಾಗ್ರತೆ ಪಂತಂಡು ಎಲ್ ನೀನು ಕಾರಣ ಸೀದಾ ಪರಿಣಾಮವಾದ ರಾಜ್ಯಡು ಮುಂಗಾರು ಮುಗಲು ಭಾರಿ ಬಲಕಲೆ ಒಂದು ಭಾರಿ ದುಂಬುಡ್ದವರ ಸ್ಥಳೀಯವಾದ ಉಂಡ ಒಂದು ಪುರ ಮುಗಲಿಡ್ದು ಕೆಲವು ಲೆಕ್ಕದ ಪ್ರದೇಶಗಳು ಬರ್ಸ ಬರದುಂಡು ನಂದ 10 ದಿನ ಮುಟ್ಟ ರಾಜ್ಯದೋರ್ಮೆಡೆ ಭಾರಿ ಜೋರು ಬರ್ಸ ಬರ್ಪನ ಸಾಧ್ಯತೆಲು ಭಾರಿ ಕಮ್ಮಿ ಆವಂದಿತ್ತದೆ ಕರಾವಳಿ ಬೊಕ್ಕ ಉಲನಾಡದ ಜನಕ್ಲಿಗೂ ದುಂಬುದ ಬೆಗಪ್ಪನ ಒಟ್ಟುಗೂ ಧೂಳದ ಜೋರು ಗಾಳಿದ ದುಂಬತ್ತ ಸೂಚನೆ ಕೊಡ್ತುಂಡು ಜೂನ್ 17-22 ಮುಟ್ಟ ನನದ 7 ದಿನ ರಾಜ್ಯದ ಬೇತೆ ಬೇತೆ ಜಿಲ್ಲೆಡು ಬರ್ಸ ಎಂಚ ಉಪ್ಪುನು ಒಂದು ಹವಾಮಾನ ಇಲಾಖೆ ವರದಿ ತಿಳಿಪಾದಡು ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಬೊಕ್ಕ ಉತ್ತರ ಕನ್ನಡ ಜಿಲ್ಲೆಲೆಡು ಅವಲವಲು ಮುಗಲ್ ಕಬಿದ್ನ ವಾತಾವರಣ ಉಪ್ಪುಂಡು ಬಯ್ಯದ ಪುರ್ತುಡು ಕಾಸರಗೋಡು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಕೆಲವು ಕಡೆಟು ಪನಿ ಬರ್ಸ ಕೆಲವು ಕಡೆಟು ತೆಡ್ಲದ ಒಟ್ಟುಗೂ ಸಾಮಾನ್ಯ ಬರ್ಸ ಬರೆಯರ ಉಂಡು ಜೂನ್ 22 ಮುಂಗಾರು ಮುಗಾಲು ಒಂತೆ ಬಲಪಡವನ್ನ ಲಕ್ಷಣ ಉಂಡು ಎಂದು ಹವಾಮಾನ ಇಲಾಖೆದ ವರದಿ ತಿಳಿಪಾದಳು ಕಾಲೇಜ್ ಮಂಜೂರು ಮಲ್ಪನವು ಮುಖ್ಯ ಆಯ್ತು ಐತೆ ಬೆರಿತಾಗದ ಕಾರ್ಯಕ್ರಮಪನವು ಮುಖ್ಯ ಅಂದು ರಾಜ್ಯದ ಆರೋಗ್ಯ ಮಂತ್ರಿ ಯುಟಿ ಖಾದರ್ ಪಂತೇರು ನರಿಂಗಾನ ಕಲ್ಲರಕೋಡಿಡು ಜಿಲ್ಲಾ ಪಂಚಾಯತ್ ಶಾಲೆದ ಮಿತ್ತ ಮಟ್ಟೊಗೇರಾಯಿನ ಪದವಿ ಪೂರ್ವ ಕಾಲೇಜ್ ಕಟ್ಟೋಣ ಉದಿಪನ ಮಲ್ತದು ಪಾತೇರಿಯರು ಉಳ್ಳಲ ತಾಲೂಕದ ನರಿಂಗಾಣ ಗ್ರಾಮ ಪಂಚಾಯತ್ ಸುತ್ತದ ಕಲ್ಲರಕೋಡಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಹೊಸದಾದ ಕಟ್ಟಣ ಮಿತ್ತ ಮಟ್ಟಗೂ ಏರಾಯಿನ ಪದವಿ ಪೂರ್ವ ಕಾಲೇಜ್ ಕಟ್ಟೋಣ ಉದಿಪನ ಕಾರ್ಯಕ್ರಮ ನಡೆತಂಡೆ ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ಫರೀದ್ ಕಾಲೇಜ್ ಕಟ್ಟೋಣ ಉದಿಪನ ಮಲ್ತಿರು ಖಾದರ್ ಪತಿರ್ದು ಕಾಲೇಜ್ ಮಂಜೂರು ಮಲ್ಪನವು ಮುಖ್ಯ ಅತ್ತು ಐತ ಬೆರಿತಾಗದ ಕಾರ್ಯಕ್ರಮಪನವು ಮುಖ್ಯ ಕಲ್ಲರಕೋಡಿ ಕಾಲೇಜ್ ಮಂಜೂರು ಮಲ್ತಿ ಬೊಕ್ಕ ಇನ್ನು ಉರಿಪಾವನವು ಮಾತಿರ್ನ ಜವಾಬ್ದಾರಿ ಗ್ರಾಮೋಡು ಪದವಿ ಪೂರ್ವ ಕಾಲೇಜ್ ಆಪುಣ್ ಪಂಡದು ಏರ್ಲ ಕನೌಟ್ಲ ಎನ್ನುದಿಜ್ಜಂಡು ಒಯ್ನು ಮಲ್ಪಿರ ಸಾಧ್ಯ ಹೆಜ್ಜ ಐನು ಸಾಧ್ಯ ಮಲ್ಪನವು ಎಂಕಿನ ಉದ್ದೇಶ ಅಂದು ಬಂಡೇರು ನರಿಂಗಾನ ಗ್ರಾಮ ಪಂಚಾಯತ್ ದುಂಬುದ ಗುರ್ಕಾರ್ಯರು ನವಾಜ್ ನರಿಂಗಾನ ಗುರ್ಕಾರ್ಮ ವಹಿಸಿದ್ದೇರು ರಾಜ್ಯ ಗುಂಪು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಡಿಎಸ್ ಗಟ್ಟಿ ಮಿತ್ತ ಮಾಳಿಗೆ ಉದಿಪನ ಮಲ್ತಿರು ಬಂಟ್ವಾಳ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಗುರ್ಕಾರ್ಯರು ಚಂದ್ರಹಾಸ ಕರ್ಕೆರ ಕ್ಲಾಸ್ ಕೋಣೆ ಉದಿಪನ ಮಲ್ತೇರು ಮೊಂಟೆ ಪದವು ಕೆಪಿಎಸ್ ಬೊಕ್ಕ ಕಲ್ಲರಕೋಡಿ ಶಾಲೆದ 10ನೇ ಕ್ಲಾಸ್ದ ನೂತ ಅಜಿಪ ಜೋಕ್ಲು ಕಲ್ಲರಕೋಡಿ ಶಾಲೆದ 11ನೇ ಕ್ಲಾಸ್ದ ಜೋಕ್ಲು ಕಾಲೇಜ್ದ ಹೊಸ ಬರವು ಕಲ್ಪಾವನಕ್ಲು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆದ ವರ್ಗಾಯಿನ ಬೊಕ್ಕ ಇತ್ತೆ ಸೀವಿಡುಪುನ ಮಾತಾ ಬರವು ಕಲ್ಪಾವನಕ್ಲು ಬೊಕ್ಕ ಕೆಲಸ ಮಲ್ತೊಂದುಪುನಕ್ಲೆಗ್ ಸಮ್ಮನದ ಮರ್ಯಾದೆ ಮಲ್ತೇರು ಬಂಟ್ವಾಳ ತಾಲೂಕು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಲತಿಕೆ ನರಿಂಗಾನ ಕಂಬಳ ಸಮಿತಿ ಕಾರ್ಯಗುರುಕಾರ್ಯರು ಪ್ರಶಾಂತ್ ಕಾಜವ ಮಿತ್ತಕೋಡಿ ನರಿಂಗಾನ ಬೋಳ ಸಂತ ಲಾರೆನ್ಸ್ ಇಂಗ್ರೇಜ್ ಧರ್ಮಗುರು ಫೆಡ್ರಿಕ್ ಡಿಸೋಜ ಕಾರ್ಯಕ್ರಮ ಇತ್ತೇರು ಯಾರು ಕೂಡ 1 ವರ್ಷ 2 ವರ್ಷ ಹಿಂದೆ ಇಲ್ಲಿ ಇದೆಲ್ಲ ಆಗ್ತದೆ ಯಾರು ಕೂಡ ನೆನೆಸಲಿಲ್ಲ. ಆದಾಗ ನೆನೆಸೋ ಕೆಲಸ ಮಾಡೋದು ಸುಲಭ, ಅದು ಯಾರಿಗೆ ಕೂಡ ಮಾಡಬಾರ್ದು. ಯಾರು ನೆನೆಸಲಿಲ್ಲ ಅದನ್ನು ಮಾಡುವ ಕೆಲಸವೇ ಅದು ನಮ್ಮೆಲ್ಲರ ಒಂದು ಪ್ರಾಮುಖ್ಯ ಕೆಲಸ ಅಂತ ನಾನು ಇವತ್ತು ಹೇಳಿಕೊಂಡು ಈ ಒಂದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಳ್ಳಿ. ನಾನೆಲ್ಲ ಹೆತ್ತವರಿಗೆ ಹೇಳೋದು ಇಷ್ಟೇ, ದಯವಿಟ್ಟು ನಿಮ್ಮಿಂದ ಆಗುವಂಥ ಸಹಕಾರ ಶಾಲೆಗೆ ಕೊಡಲಿ. ಎಷ್ಟೇ ಆದರೂ ಕೂಡ ಅದು ಕೊಟ್ಟರೆ ಪರೋಕ್ಷವಾಗಿ ಕ್ಷೇತ್ರದ ಜನಸಾಮಾನ್ಯ ಮಕ್ಕಳಿಗೆ ಪ್ರಯೋಜನ ಖಂಡಿತವಾಗಿಯೂ ಆಗ್ತದೆ. ಒಬ್ಬ ಜನಪ್ರಿಯ ನಾಯಕನಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಬೆಳಗಿಸಿರೋದು ಅವರ ಒಂದು ಶಾಸಕ ಸ್ಥಾನಕ್ಕೆ ಮಂತ್ರಿ ಸ್ಥಾನಕ್ಕೆ ಕೊಟ್ಟಂತಹ ಆ ಒಂದು ಅವರ ಗೌರವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಶಿಕ್ಷಣ ಅಂತೇಳಿದರೆ ಪ್ರತಿಯೊಂದು ಮಗುವಿನ ಬಾಳಿನಲ್ಲಿಯೂ ಕೂಡ ಆ ಒಂದು ಕೊಡಬೇಕಾದಂಥ ಮಕ್ಕಳಿಗೆ ನಾವು ಕೊಡುವಂಥ ದೊಡ್ಡ ಅಮೂಲ್ಯವಾದಂತಹ ವಸ್ತು.
కోటులేడు చెక్ బౌన్స్ కేసులు భారీ ಹೆಚ್ಚೊಂದು ನಡೆದವರ ಜುಲೈ 18 ಬೊಕ್ಕ ನವೆಂಬರ್ 21ಕ್ಕೆ ವಿಶೇಷ ಲೋಕ್ ಅದಾಲತ್ ನಡಪೆರ ಉಂಡು ಖಾಯಂ ಜನತಾ ಕೋರ್ಟ್ದ ನ್ಯಾಯಾಧೀಶರು ಜಯಶಂಕರ್ ಪಂತಿರ್ ಕುಡ್ಲದ ಜಿಲ್ಲಾ ಕೋರ್ಟ್ ಸಭಾಂಗಣೋಡು ನಡತ್ನ ರಾಷ್ಟ್ರೀಯ ಲೋಕ ಅದಾಲತ್ ಬಗೆಟ್ ಅಧಿಕಾರಿನ ಸಭೆಟ್ ಆರ್ಪಾತಿರಿಯರು ಕುಡ್ಲದ ಜಿಲ್ಲಾ ನ್ಯಾಯಾಲಯ ಸಭಾಂಗಣೋಡು ಅಂಗರೆ ರಾಷ್ಟ್ರೀಯ ಲೋಕ ಅದಾಲತ್ ಬಗೆಟ್ ಪೊಲೀಸ್ ಬೊಕ್ಕ ಬಾಕಿ ಅಧಿಕಾರಿನ ಒಟ್ಟುಗು ಸಭೆ ನಡತಂಡು ಸಭೆಟ್ ಖಾಯಂ ಜನತಾ ನ್ಯಾಯಾಲಯದ ನ್ಯಾಯಾಧೀಶರು ಜಯಶಂಕರ್ ಪಾತಿರ್ದು ಕೋರ್ಟ್ಲೆಡ್ ಚೆಕ್ ಬೌನ್ಸ್ ಕೇಸುಲು ಭಾರಿ ಹೆಚ್ಚೊಂದು ನಡೆದವರ 2026 ಜುಲೈ 18 ಬೊಕ್ಕ ನವೆಂಬರ್ 21ಕ್ಕೆ ವಿಶೇಷ ಲೋಕ ಅದಾಲತ್ ನಡಪೆರ ಉಂಡು ಪಂಡಿರು ಚೆಕ್ ಪಿರ ಕಡಪುಣ್ಣ ಕೇಸುಲಡ್ ಸಮನ್ಸ್ ವಾರಂಟ್ ಜಾರಿ ಆಪ್ ನಡೆದವರ ಪೊಲೀಸರಿನ ಮಿತ್ತಲ ಒತ್ತಡ ಬೂರನುಂಡು ಇಂಚಿನ ಕೇಸುಲಡ್ ದೂರುದಾರಿ ಬುಕ ಆರೋಪಿ ರಾಜ್ಯ ಅದು ಕೇಸ್ ಮುಗಿಪೇರ ಅವಕಾಶ ಉಂಡು ಒಂದೇ ಕಾದು ಸಾರ್ವಜನಿಕರು ಅವ್ವವು ತಾಲೂಕು ಕೋರ್ಟುಲೇನು ವಿಚಾರಿಪೋಲಿ ಒಂದೆರಡು ಕೇಸುಲು ತುರ್ತು ಮುಗಿದು ಸಾರ್ವಜನಿಕರಿಗೆ ನೆಮ್ಮದಿ ತಿಕ್ಕೊಂಡು ಜಯಶಂಕರ್ ತೆರಿಪಾರು ಟ್ರಾಫಿಕ್ ದಂಡ ರಿಯಾಯಿತಿ ಸಂಚಾರ ನಿಯಮಗಳನ್ನು ಮೀರಿನ ಕೇಸುಲೆಗೆ 150 ರಿಯಾಯಿತಿ ಕೊರನೆಡ್ದವರ ಸಾರ್ವಜನಿಕರು ಒಂದಿತ ದಿಂಜ ಪ್ರಯೋಜನದ ತೊನ್ನಂಚಾಯರೆ ಪೊಲೀಸ್ ಇಲಾಖೆ ತಿಳುವಳಿಕೆ ಮೂಡಾವುಡುಂದು ನ್ಯಾಯಾಧೀಶರು ತೆರಿಪಾರು ಗಾಡಿಲಿನ ಮಿತ್ತು 1999 2022 ಮುಟ್ಟ ಪಾಡ್ದನ ಕೇಸುಲೆಗೆ 150 ರಿಯಾಯಿತಿ ಒದಗಾವುಂಡು ಒಂದೆರಡು ದಂಡ ವಸೂಲಾತಿ ಬೊಕ್ಕ ಕೇಸುಲಿನ ವಿಲೇವಾರಿಡು ಪೊಲೀಸ್ ಬೊಕ್ಕ ಕೋರ್ಟುಲಿನ ಮಿತ್ತದ ಒತ್ತಡ ಕಮ್ಮಿ ಆಯರ ಉಂಡು ಮಾತಾ ಪೊಲೀಸ್ ಸ್ಟೇಷನ್ಲಿನ ಸುತ್ತುಡು ಈ ಬಗೆಟ್ ಸಾರ್ವಜನಿಕರಿಗೆ ಮಾಹಿತಿ ಕೊರಡುಂದು ಜನತಾ ಕಾಯಂ ನ್ಯಾಯಾಲಯದ ನ್ಯಾಯಾಧೀಶರು ಜಯಶಂಕರ್ ತೆರಿಪಾರು ಕಾರ್ಮಿಕ ನ್ಯಾಯಾಲಯದ ಜಿಲ್ಲಾ ನ್ಯಾಯಾಧೀಶರು ವೀರನಗೌಡ ಪಾಟೀಲ್ ನಗರದ ಬೇತೆ ಬೇತೆ ಕೋರ್ಟುಲಿನ ನ್ಯಾಯಾಧೀಶರು ಹೆಚ್ಚಿಗೆ ಪೊಲೀಸ್ ಮುಖ್ಯಸ್ಥರು ಅನಿಲ್ ಕುಮಾರ್ ಎಸಿಪಿ ಗೀತಾ ಕುಲಕರ್ಣಿ ಬೇತೆ ಬೇತೆ ಪೊಲೀಸ್ ಅಧಿಕಾರಿಗಳು ಸಭೆಟಿದ್ದರು ಕುಡ್ಲದ ಸೆಂಟ್ರಲ್ ರೈಲ್ ಆಫೀಸ್ ಬೊಂಬೈದ ಬೋರ್ವಿಲಿ ಹರಿಯಾಣದ ಅಂಬಾಲ ಸೇರಿದು ಜನ ಒತ್ತಡದ ರೈಲ್ ಆಫೀಸ್ಲೇನು ಪಿರ ಅಭಿವೃದ್ಧಿಗಾದ ತಯಾರು ಮಲ್ತಿನ ಮಾಸ್ಟರ್ ಪ್ಲಾನ್ಲೇನು ಕೇಂದ್ರ ರೈಲ್ ಮಂತ್ರಿ ಅಶ್ವಿನಿ ವೈಷ್ಣವ್ ಪಿಂದಿದು ಕಾಮಗಾರಿಲೇನು ಶುರು ಮಲ್ಪನ ದಿಟ್ಟಿಡು ಅಗತ್ಯ ಸೂಚನೆಲೇನು ಕೊಡ್ತೇರು ದೇಶದ ಜನ ಒತ್ತಡದ ರೈಲ್ ಆಫೀಸ್ಲೇನು ಪಿರ ಅಭಿವೃದ್ಧಿ ಮಲ್ಪೆರಗಾದ ತಯಾರು ಮಲ್ತಿನ ಮಾಸ್ಟರ್ ಪ್ಲಾನ್ಲೇನು ಪಿಂದುನ್ನ ಕೇಂದ್ರ ರೈಲ್ ಖಾತಾ ಮಂತ್ರಿ ಅಶ್ವಿನಿ ವೈಷ್ಣವ್ ಕಾಮಗಾರಿಲೇನು ಶುರು ಮಲ್ಪನ ದಿಟ್ಟಿಡು ಅಗತ್ಯ ಸೂಚನೆಲೇನು ಕೊರಿಯರು ಕುಡ್ಲದ ಸೆಂಟ್ರಲ್ ರೈಲ್ ಆಫೀಸ್ ರಡ್ಡು ಪೊಸ ಪ್ಲಾಟ್ಫಾರ್ಮ್ ಕಟ್ಟುನ ಇತ್ತೆ ಉಪ್ಪುನ ಪ್ಲಾಟ್ಫಾರ್ಮ್ ಲೆನ ಮಿತ್ತ ಮಟ್ಟುಗೆ ಏರಾವನ ಪೊಸ 6 ಮೀಟರ್ ಅಗೆರದ ನಡತೊಂದು ಪೋಪುನ ಕ್ಲಿಗ್ ಸಂಕ ಕಟ್ಟುನ ಸುಧಾರಣೆದ ಪ್ಲಾಟ್ಫಾರ್ಮ್ ಶೆಲ್ಟರ್ ಬೊಕ ರೈಲ್ ಆಫೀಸ್ ಜನಕ್ಲಿನ ಎಡ್ಡೆ ಸಂಚಾರಗೂ ಅನುಕೂಲ ಆಪನಂಚ ಹೆಚ್ಚಿಗೆ ಎಸ್ಕಲೇಟರ್ ಬೊಕ ಲಿಫ್ಟ್ ಕಟ್ಟುನಲ ಈ ಮಾಸ್ಟರ್ ಪ್ಲಾನ್ ಉಂಡು ಪ್ರಯಾಣ ಮಲ್ಪನ ಕ್ಲಿಗ್ ಸಮಸ್ಯೆ ಆವಂದನಂಚ ಪೆರಪ ಅಭಿವೃದ್ಧಿ ಕಾರ್ಯ ಶುರು ಮಲ್ಪೆರೆ ಮಂತ್ರಿ ಅಶ್ವಿನಿ ವೈಷ್ಣವ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಕುಡ್ಲ ಸೆಂಟ್ರಲ್ ರೈಲ್ ಆಫೀಸ್ ಇತ್ತೆ ನಿಚ್ಚಲ 5 ರೈಲ್ಲೆನ ಬೊಕ್ಕ 28,000 ಹೆಚ್ಚ ಪ್ರಯಾಣಿಕರಿನ ನಿರ್ವಹಣೆ ಮಲ್ತಂದುಂಡು ಬರ್ಪುನ ವರ್ಷಲೆಡ್ ಪ್ರಯಾಣ ಮಲ್ಪನ ಕಿಣ ಸಂಖ್ಯೆ ನನಲಾತಿ ಹೆಚ್ಚಾಯಿರೈತಿದ್ದು ರೈಲ್ ಆಫೀಸ್ದ ಸಾಮರ್ಥ್ಯಗೆ ಹೆಚ್ಚು ಮಲ್ಪನ ಬೊಕ್ಕ ಮೂಲ ಸೌಕರ್ಯ ಮಿತ್ತ ಮಟ್ಟುಗೆ ಏರಾವನ ಅಗತ್ಯವನ್ನು ತೀರಿದು ಪೆರಪ ಅಭಿವೃದ್ಧಿ ಯೋಜನೆಲಿನ ತಯಾರು ಮಲ್ತದುಂಡು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅಧಿಕಾರದ ತುನ್ನಲೇಸು ಜೂನ್ 21ಕ್ಕೆ ಬೆಂಗಳೂರದ ಅರಮನೆ ಮೈದಾನವು ನಡಪೆರೆಯುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ದಿಂಜ ಜನ ಪಾಲ್ದೆತನುವಿருந்து ಪಕ್ಷದ ಜಿಲ್ಲಾ ಗುರುಕಾರ್ಯರು ಹರೀಶ್ ಕುಮಾರ್ ಪಂತೇರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅಧಿಕಾರದ ತುನ್ನಲೇಸು ಜೂನ್ 21ಕ್ಕೆ ಬೆಂಗಳೂರದ ಅರಮನೆ ಮೈದಾನವು ನಡಪೆರೆಯುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ದಿಂಜನ ಪಾಲ್ದೆತನುವಿருந்து ಪಂಡೇರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಕ್ಕೂ ಬತ್ತ ನಡೆದ ಬೊಕ್ಕ ಆಡಳಿತಕ್ಕೂ ಚುರುಕು ಮುಟ್ಟವನ ಕೆಲಸ ಮಂತದಂಡ ಜೂನ್ 23ಕ್ಕೆ ಎಸ್ಐಆರ್ ಬಗೆಟ್ ಜಾಗೃತಿ ಸಭೆಯನ್ನ ದಿವಂದು ಕುಡ್ಲ ಒಡಿಪು ಉತ್ತರ ಕನ್ನಡ ಶಿವಮೊಗ್ಗ ಬೊಕ್ಕ ಚಿಕ್ಕಮಗಳೂರು ಇಂಚ 5 ಜಿಲ್ಲೆಡು ಈ ಸಭೆ ದಿವಂದುಂಡು ಒಂದೆಡೆ ಕೇಂದ್ರ ಬೊಕ್ಕ ರಾಜ್ಯದ ನಾಯಕರು ಪಾಲ್ದೆತುನುವಿருந்து ಹರೀಶ್ ಕುಮಾರ್ ಪಂಡಿರೆ ದಿನಾಂಕ 21ರಂದು ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ರವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವಂತ ಸಮಾರಂಭ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೆಯಲಿಕ್ಕಿದೆ. ನಮ್ಮ ಜಿಲ್ಲೆಯಿಂದ ಕೂಡ ಎಲ್ಲಾ ಬ್ಲಾಕ್ನಿಂದ ವಿಧಾನಸಭಾ ಕ್ಷೇತ್ರಗಳಿಂದ ಕಾಂಗ್ರೆಸ್ನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ವ್ಯವಸ್ಥೆಯನ್ನ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಎಲ್ಲ ಕಡೆಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಅವರವರಷ್ಟಕ್ಕೆ ಅನೇಕ ಮಂದಿ ಹೊರಡಲಿಕ್ಕೆ ಅಣಿಯಾಗಿದ್ದಾರೆ. ಆ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಸಾವಿರಾರು ಮಂದಿ ಕಾರ್ಯಕರ್ತರು ಭಾಗವಹಿಸುವಂತಹ ಒಂದು ವ್ಯವಸ್ಥೆ ಆಗಲಿದೆ ಅನ್ನುವಂತ ವಿಚಾರವನ್ನ ತಮ್ಮ ಮುಂದೆ ಹೇಳಿಕೊಂಡು ಮುಂದಿನ ನಮ್ಮ ಸರ್ಕಾರ ಹೊಸ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ವಹಿಸಿಕೊಂಡ ನಂತರ ಮತ್ತಷ್ಟು ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಇನ್ನೊಂದು ನಮ್ಮ ಕಾರ್ಯಕ್ರಮ 23ನೇ ತಾರೀಕಿಗೆ
ಜೂನ್ 23ಕ್ಕೆ SIR ಜಾಗೃತಿ ಸಮಾವೇಶ ಅನ್ನುವಂಥ ಕಾರ್ಯಕ್ರಮವನ್ನು ನಾವು KPCCಯಿಂದ ಹಮ್ಮಿಕೊಂಡಿದ್ದಾರೆ. 5 ಡಿವಿಷನ್ಗಳಲ್ಲಿ ಈ ಕಾರ್ಯಕ್ರಮ ನಡೀತದೆ. ಮಂಗಳೂರಿನಲ್ಲಿ 23ನೇ ತಾರೀಕಿಗೆ ಬೆಳಿಗ್ಗೆ 10:30 ಗಂಟೆಗೆ ಈ ಕಾರ್ಯಕ್ರಮ ಜಾಗೃತಿ ಸಮಾವೇಶ ಪ್ರಾರಂಭ ಆಗ್ತದೆ. KPCC ದುಮ್ಮದ ಪ್ರಧಾನ ಕಾರ್ಯಂದಿರು ಪದ್ಮರಾಜ್ ಆರ್ ಪೂಜಾರಿ ಪಾತಿರ್ದು ಕೇಂದ್ರ ಸರ್ಕಾರದ ಬರ್ಪುನ ಯೋಜನೆದ ಪಾಲೆ ಎಂಕ್ಲಿಗೆ ಬರ್ಪುಜಿ ಒಂದಿನ ಪ್ರಶ್ನೆ ಮಲ್ಪನ ಧೈರ್ಯ ನಮ್ಮ ಸಂಸದರಿಗೆ ಇಜ್ಜಿನ ಪನ್ಪನ ಬೇಜಾರದ ಸಂಗತಿ. ಗ್ಯಾಸ್ ಬಿಲೆ ತೈಲ ಬೆಲೆ ಏರ್ತೆ ಬಲ್ತದು ಕೇಂದ್ರ ಸರ್ಕಾರ ಬಡವೇರು ನಡುವರ್ಗದ ಜನಕ್ಲಿಗೆ ಪೆಟ್ಟು ಪಾಡ್ದಂಡು ಆಣ ರಾಜ್ಯ ಸರ್ಕಾರ ಕೊರೋನಾ ಗ್ಯಾರಂಟಿ ಯೋಜನೆಯಲ್ಲಿಡ್ದು ಜನಕ್ಲಿನ ಬದುಕು ಎಡ್ಡೆಡುಂಡು. ಗ್ಯಾರಂಟಿ ಯೋಜನೆಲೇನು ಆನಿ ದೂರನ BJP ನಾಯಕರು ಓಟದ ಪೊರ್ತು ಅಕಲ ಪ್ರಣಾಳಿಕೆ ಗ್ಯಾರಂಟಿ ಯೋಜನೆಲೇನು ಗುತ್ತು ಮಲ್ತದಿರು. ನೀಟ್ ಪರೀಕ್ಷೆ ಹಿಡಿದು ಮಲ್ತನ ಅನ್ಯಾಯ ಹಿಡ್ದಾದು ಅವ್ಯೇತು ಜನ ಬರವು ಕಲ್ಪನಕ್ಲು ಜೀವದ ತೊನ್ನಂಚ ಆತಂಡು. ಇತ್ತೆ ಕಾಂಗ್ರೆಸ್ ಸರ್ಕಾರ ಸಮರ್ಥವಾದ ಆಡಳಿತ ಕೊರೊಂದುಪನ ಪೊರ್ತುಡು BJP ನಾಯಕರು ಪೊಕ್ಕಡೆ ದೂರೊಂದುಲ್ಲಿருந்து ಪದ್ಮರಾಜ್ ಆರ್ ಪೂಜಾರಿ ದೂರಿಯರು. ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು 14 ವರ್ಷ ಆಯ್ತು. ಆದ್ರೆ ಈಗ ಹೊಸ ಪಾರ್ಲಿಮೆಂಟ್ ಕೂಡ ರಚನೆಯಾಗಿ ಈಗ 2 ವರ್ಷಗಳಾದ್ರೂ ಕೂಡ ನಮ್ಮ ಜಿಲ್ಲೆಗೆ ಹೇಳಿಕೊಳ್ಳುವಂತ ಒಂದು ಯೋಜನೆಗಳು ಕೂಡ ಬಂದಿಲ್ಲ. ಏನಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಕೂಡ ನಾವು ಮಾತಾಡ್ಬೇಕಾದ್ರೆ ನಮ್ಮ ರಾಜ್ಯಕ್ಕೆ ಸಿಗ್ಬೇಕಾದಂತ ಈಗ ತೆರಿಗೆ ಪಾಲಿನಲ್ಲಿ ನಮ್ಮ ರಾಜ್ಯ ಇವತ್ತು ಭಾರತ ದೇಶದಲ್ಲಿ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ರು, ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು. ಆದ್ರೆ 2ನೇ ಸ್ಥಾನದಲ್ಲಿರುವಾಗ ನಮಗೆ ಸಿಗ್ಬೇಕಾದಂತ ಪಾಲನ್ನು ಸರಿಯಾಗಿ ಇವರು ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಈ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ಕೂಡ ನಾವು ಹೇಳಿದ್ದೇವೆ. ಇವತ್ತು ನಮಗೆ ಸಿಗ್ಬೇಕಾಗಿದ್ದ 100 ರೂಪಾಯಿಯಲ್ಲಿ ಕೇವಲ 16 ರೂಪಾಯಿ, 1 ರೂಪಾಯಿಯಲ್ಲಿ 16 ಪೈಸೆಗಳು ಸಿಗ್ತಿರುವಂತದ್ದು ಕೂಡ ತಮಗೆಲ್ಲರಿಗೂ ತಿಳಿದಿದೆ. ಆದ್ರೆ ಇದನ್ನು ಪ್ರಶ್ನಿಸುವಂತಹ ಒಂದು ಧೈರ್ಯ ನಮ್ಮ ಯಾವ MP ಗಳಿಗೂ ಕೂಡ ಇವತ್ತು ಇಲ್ಲ ಅನ್ನುವಂಥದ್ದು ಬಹಳ ಖೇದಕರವಾದಂತಹ ವಿಚಾರಗಳು. ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಬಹುಶಃ ನಮ್ಮ ಈಗ ಮೊನ್ನೆ ತಾನೇ ಅಧಿಕಾರದಿಂದ ನಿರ್ಗಮಿಸಿರುವಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯರವರು ಅವರ ಒಂದು ಏನು ಆರ್ಥಿಕವಾಗಿ ವಿಶೇಷ ಪರಿಣಿತರು ಅಂತ 17 ಬಜೆಟ್ಗಳನ್ನು ಮಂಡಿಸಿರುವಂತ ಒಬ್ಬ ಅನುಭವಿ ನಾಯಕರಿದ್ರು. ಇಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಅಡಚಣೆಗಳು ಆಗ್ಲಿಲ್ಲ. ಬಹುಶಃ ಇದನ್ನು ಇದನ್ನು ಅಡಚಣೆಗಳು ಆಗ್ಬೇಕೆನ್ನುವ ಉದ್ದೇಶ ಮಾತ್ರ ನಿಮಗೆ ಇರುವಂತದ್ದು ನಿಮ್ಮ ನಡವಳಿಕೆಯಿಂದ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಕರ್ನಾಟಕದಿಂದ ಇವರು ಗ್ಯಾರಂಟಿಯನ್ನು ಕೊಟ್ಟು ಅದು ಗ್ಯಾರಂಟಿಯಿಂದ ಇವತ್ತು ಪ್ರಯೋಜನ ಆಗ್ತಾ ಇರೋದು ಯಾರಿಗೆ ಅಂತ ಕೇಳಿದ್ರೆ ಬಡ ಜನರಿಗೆ, ಆರ್ಥಿಕವಾಗಿ ಹಿಂದುಳಿದಂತವರಿಗೆ ಇವತ್ತು ಪ್ರಯೋಜನ ಆಗ್ತಿರುವಂತದ್ದು. ನಿಮ್ಮ ಈ ಬೆಲೆ ಏರಿಕೆಯಿಂದ ಇವತ್ತು ಅವರು ಉಸಿರು ಕಟ್ಟಿ ಸಾಯ್ಬೇಕಾದಂತ ಪರಿಸ್ಥಿತಿ ಇದೆ. ಆದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಅವರು ಏನೋ ಒಂದು ಬ್ರೀತ್ ಮಾಡುವಂತ ಅವಕಾಶ ಸಿಕ್ಕಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಪ್ಪಿ, ಅಬ್ದುಲ್ ರೌಫ್, ಶಶಿಧರ್ ಹೆಗ್ಡೆ, ಶುಭೋದರ ಆಳ್ವ, KK ಸಾಹುಲ್ ಹಮೀದ್ ಇಂಚ ನಾಯಕರು ಸುದ್ದಿ ಕೊಟ್ಟುಡಿತೀರು. ಸರ್ಕಾರಿ ಶಾಲೆಯಲ್ಲಿ ಕಲ್ಪನಾ ಜೋಗ್ಲಿಗ್ ಜನಕ್ಲಿನ ಕಷ್ಟ ಸುಖದ ಬಗ್ಗೆ ಹೆಚ್ಚ ತೆರೆದಿಪ್ಪುನೊಂದು ಶಾಸಕರು ಡಿ ವೇದವ್ಯಾಸ್ ಕಾಮತ್ ಪಂತೇರು. ಕುಡ್ಲ ಬಲ್ಮಠದ ಜಿಲ್ಲಾ ಪಂಚಾಯತ್ ಸರ್ಕಾರಿ TTI ಹಿರಿಯ ಪ್ರಾಥಮಿಕ ಶಾಲೆ 4 ಕ್ಲಾಸ್ ಕೋಣೆಲೇನು ಉದಿಪನ ಮಲ್ತದಾರು ಪಾತಿಲೇರು. ಕುಡ್ಲ ಬಲ್ಮಠದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ TTI ಹಿರಿಯ ಪ್ರಾಥಮಿಕ ಶಾಲೆ 55,60,000 ರೂಪಾಯಿ ಖರ್ಚಿಡು ಕಟ್ಟನ್ನ ಶಾಲೆದ 4 ಹೊಸ ಕ್ಲಾಸ್ ಕೋಣೆಲಿನ ಉದಿಪನ ಕಾರ್ಯಕ್ರಮ ಅಂಗಾರ நடத்தண்டு. ಶಾಸಕರು ಡಿ ವೇದವ್ಯಾಸ್ ಕಾಮತ್ ಹೊಸ ಕ್ಲಾಸ್ ಕೋಣೆಲಿನ ಉದಿಪನ ಮಲ್ತದ ಪಾತಿರ್ದು ಶಾಲೆದ ಅಭಿವೃದ್ಧಿ ಸಮಿತಿ, ಪರ ವಿದ್ಯಾರ್ಥಿಗಳ ಸಂಘ, ಮುಖ್ಯ ಉಪಾಧ್ಯಾಯರು ಬೊಕ್ಕ ಬರವು ಕಲ್ಪವನಕಿನ ಪ್ರಯತ್ನದ ಫಲವಾದ 4 ಕೋಣೆಲು ತಿಕ್ಕದುಂಡು. ನನದ ವರ್ಷಲೆಡು ಬರವು ಕಲ್ಪನಕಿನ ಸಂಖ್ಯೆ ಹೆಚ್ಚಾಂಡ ನನಲಾತು ಮೂಲ ಸೌಕರ್ಯಗಳನ್ನು ಒದಗಾರೆ ಪ್ರಯತ್ನ ಮಲ್ಪುವೆ ಎಂದು ಪಂಡಿರು. ಸರ್ಕಾರಿ ಶಾಲೆಯಲ್ಲಿ ಕಲ್ಪನಾ ಜೋಗ್ಲೆಗ್ ಜನಕ್ಲಿನ ಕಷ್ಟ ಸುಖದ ಬಗ್ಗೆ ಹೆಚ್ಚ ತಿರಿದಿಪ್ಪುಂಡು. ಬರವ ಕಲ್ಪವನಕ್ಲು ಪೊರ್ಲುಡು ಕಲ್ಪ ಹೊಂದಿತ್ತದು ಜೋಕ್ಲು ಎಡ್ಡೆ ರೀತಿಡು ಕಲ್ತದು ಎಡ್ಡೆ ಜನ ಅವಡೊಂದು ಜೋಕ್ಲೆಗ್ ಶಾಸಕರು ಎಡ್ಡೆ ಪಾತೆರ ಪಂಡಿರು. ಪರ ವಿದ್ಯಾರ್ಥಿ ಸಂಘದ ಗುರುಕಾರ್ಯರು ಕದ್ರ ನವನೀತ ಶೆಟ್ಟಿ ಪಾತಿರ್ದು ಹೊರ ಮುಚ್ಚುನ ಅರುಟಿತ್ತಿನ ಈ ಶಾಲೆಡು ಅಭಿವೃದ್ಧಿ ಸಮಿತಿ ದುಂಬು ಬರವು ಕಲ್ತನಕ್ಲು ಬೊಕ ಬರವು ಕಲ್ಪವನಕ್ಲಿನ ಪ್ರಯತ್ನದ ಫಲವಾದ ಇತ್ತೆ ಬರವು ಕಲ್ಪನಕ್ಲಿನ ಸಂಖ್ಯೆ 8 ಪೊಗಿರ್ದುಂಡು. ಇತ್ತೆ ಕಟ್ಟುಣಲು ತಿಕ್ಕದುಂಡು. ನನದ ವರ್ಷ ಜೋಕ್ಲಿನ ಸಂಖ್ಯೆ 100 ಕಡಪವನ ಉದ್ದೇಶ ದೀವೊಂದುಂಡು ಪಂಡಿರು. ಮುಖ್ಯೋಪಾಧ್ಯಾಯರು ಶಶಿಕಲಾ, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಶರ್ಮಿಳಾ ಶೆಟ್ಟಿ, SDMC ಗುರುಕಾರ್ಯರು ಶೇಖಬ್ಬ, ಕುಡ್ಲ ಉತ್ತರ ವಲಯ ಅಧಿಕಾರಿ ನಾಗರಾಜ್, CRP ಪ್ರಸಾದ್ ಕುಮಾರ್, ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ವನಿತಾ ದೇವಾಡಿಗ ಬಿನ್ನೆರಾದಿತ್ಯರು. ಬರವು ಕಲ್ಪನಕ್ಲು ಬುಕ್ ಕಲ್ಪವನಕ್ಲು ಪೋಷಕರು ಈ ಪೊರ್ತುಡಿತ್ಯರು ಜೋಕ್ಲೆಗ್ ಬೂಕ್ಲೇನು ಪಟ್ಟಿರು.
ಅಧ್ಯಾಪಕರು ಬಹಳಷ್ಟು ಪ್ರಯತ್ನವನ್ನು ಪಟ್ಟು, ನಿಮ್ಮ ಟೀಚರ್, ನಿಮ್ಮ ಮಾಸ್ಟ್ರು, ನಿಮ್ಮ ಮುಖ್ಯೋಪಾಧ್ಯಾಯರು ಬಹಳಷ್ಟು ಪ್ರಯತ್ನವನ್ನು ಮಾಡಿ ನಿಮಗೆ ಕಳಿಸ್ತಾರೆ. ನಿಮ್ಮ ತಂದೆ ತಾಯಿ ಬಹಳಷ್ಟು ಕಷ್ಟವನ್ನು ಪಟ್ಟು ನಿಮ್ಮನ್ನು ಶಾಲೆಗೆ ಕಳಿಸ್ತಾರೆ. ಹೆಚ್ಚಿನ ತಂದೆ ತಾಯಿಗಳಿಗೆ ಅವರಿಗೆ ವಿದ್ಯಾಭ್ಯಾಸ ಗೊತ್ತಿಲ್ಲ, ಅವರಿಗೆ ಕಲೀಲಿಕ್ಕೆ ಕೂಡಿಸ್ಲಿಕ್ಕೆ ಗೊತ್ತಿಲ್ಲ. ನನ್ನ ತಂದೆ ತಾಯಿ ನನ್ನನ್ನು ಕಳಿಸಲಿಲ್ಲ, ಆದರೆ ನನ್ನ ತಂದೆ ತಾಯಿ ನನ್ನನ್ನು ಕಳಿಸಿದ್ರೆ ನಾನು ನನ್ನ ಮಕ್ಕಳಿಗೆ ಕಳಿಸಬೇಕು ಅಂತೇಳಿ ನಿಮ್ಮನ್ನು ಕಳಿಸಿದ್ದಾರೆ. ಹೌದಾ? 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 ಹಾಗಿರುವಾಗ ನೀವು ಬಹಳ ಒಳ್ಳೆಯ ರೀತಿಯಲ್ಲಿ ಕಲಿತು ಎಲ್ಲ ಡೈಲಿ ಏನೆಲ್ಲ ದಿನಾಲೂ ಕಲಿಸ್ತಾರೆ ಅದನ್ನು ಮನೆಯಲ್ಲಿ ಹೋಗಿ ಅಭ್ಯಾಸ ಮಾಡಬೇಕು. ಯಾವತ್ತೂ ಸುಳ್ಳನ್ನು ಹೇಳಬಾರದು, ಯಾವತ್ತೂ ಸುಳ್ಳನ್ನು ಹೇಳಬಾರದು. ಒಳ್ಳೆಯ ರೀತಿಯಲ್ಲಿ ಕಲಿಬೇಕು, ಒಳ್ಳೆಯ ಅಭ್ಯಾಸವನ್ನು ಮಾಡಬೇಕು. ಇಲ್ಲಿ ಪ್ರತಿಯೊಂದು PTA ಮೀಟಿಂಗ್ ಅಲ್ಲಿ ನೀವು ನಿಮ್ಮ ಮನೆಯ ಮಕ್ಕಳು, ನಿಮ್ಮ ಮನೆಯಲ್ಲಿ ಇನ್ನು ಯಾರು ಅಣ್ಣ ತಮ್ಮಂದಿದ್ರೆ, ಅಕ್ಕ ತಂಗಿಯರಿದ್ರೆ ಅವರನ್ನು ಕೂಡ ಈ ಶಾಲೆಗೆ ಸೇರಿಸಿ, ನಿಮ್ಮ ನೆರೆಕರೆಯವರನ್ನು ಈ ಶಾಲೆಗೆ ಸೇರಿಸಿ ಎನ್ನುವ ಮಾತು ಕೊಟ್ಟಿದ್ದೆವು. ಮತ್ತೆ ಪ್ರತಿ ವರ್ಷ ಯಾರು ಅತಿ ಹೆಚ್ಚು ಮಂದಿ ಮಕ್ಕಳನ್ನು ಈ ಶಾಲೆಗೆ ಎಡಿಷನಲ್ ಆಗಿ ಸೇರಿಸಿದ್ದಾರೆ ಅವರನ್ನು ಗುರುತಿಸುವ, ಅಭಿನಂದಿಸುವ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಸಂಖ್ಯೆ 83ರ ಗಡಿಯನ್ನು ದಾಟಿದೆ. ಈ 83 ಆದಾಗ ನಮಗೆ ಹೊಸ ಕಟ್ಟಡ ಇಲ್ಲ. ಈಗ ನಿಜವಾದ ಚಾಲೆಂಜ್ ಆರಂಭ ಆಗ್ತದೆ. ನಮಗೆ ಹೊಸ ಕಟ್ಟಡ ಆಗಿದೆ. ಇನ್ನು ಒಂದೊಂದು ತರಗತಿಗೆ ಒಂದೊಂದು ಪ್ರತ್ಯೇಕವಾದ ಕ್ಲಾಸ್, ನಮ್ಮ ಟೀಚರ್ಸ್ ರೂಮ್ ಬೇರೆ, ಮತ್ತೆ ಕ್ಲಸ್ಟರ್ನವರಿಗೆ ಇರುವಂತಹ ಕೊಠಡಿ ಬೇರೆ. ಬಂಟೀರ್ನ ಸಂಘ ಬಜಪೆ ವಲಯದ ಹೊಸ ಬಂಟೀರ್ನ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಜುಲೈ 5 ಐತರ ನಡಪೆರೆ ಉಂಡು ಸಂಘದ ಗುರ್ಕಾರ್ಯರು ವೇಣುಗೋಪಾಲ್ ಎಲ್ ಶೆಟ್ಟಿ ಪಂತೇರು. ಬಜಪೆ ಬಂಟೀರ್ನ ಸಂಘದ ಗುರ್ಕಾರ್ಯರು ವೇಣುಗೋಪಾಲ ಎಲ್ ಶೆಟ್ಟಿ ಕರಂಬಾರ್ ಪಡುಮನೆ ಸುದ್ದಿಕೂಟುಡು ಮಾಹಿತಿ ಕೊರದು ಸಂಘದ ಬಜಪೆ ವಲಯದ ಮಲ್ಲ ಯೋಜನೆ ಆದಪ್ಪನ ಹೊಸ ಬಂಟೀರ್ನ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಜುಲೈ 5 ಐತರ ಕಾಂಡೆ 10 ಗಂಟೆಗೆ ಬಜಪೆ ತಾರಿಕಂಬ್ಳ ಮುಂಡಾರಡು ಉಪ್ಪುನ ಸಂಘದ ಜಾಗೆ ನಡಪನು ಪಂಡೇರು. MRG ಗ್ರೂಪ್ದ ಯಜಮಾನರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಶಿಲಾನ್ಯಾಸ ಮಲ್ಪೇರು 10 ಕೋಟಿ ರೂಪಾಯಿ ಖರ್ಚು ಕಟ್ಟಿರು ಉಪ್ಪುನ ಹೊಸ ಸಭಾಭವನ ಬಜಪೆ ವಲಯದ 14 ಗ್ರಾಮಲಿನ ಬಂಟ ಸಮುದಾಯದ ಪಾಕ ವರ್ಷಲಿನ ಕನತ ಯೋಜನೆ ಆದಿತ್ತಿದ್ದು ಸಂಘದ ಸಾಮಾಜಿಕ ಶೈಕ್ಷಣಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಗಳಿಗೆ ಮುಖ್ಯ ಕೇಂದ್ರ ಆಯರುಂಡು. ಶಿಲಾನ್ಯಾಸೊಡ್ದು ಬೊಕ್ಕ ಕಾಂಡೆ 11 ಗಂಟೆಗೆ ಸಭಾಲಯ ಸುದಿ ಒಂದುಂಡು. ಬರವು ಕಲ್ಪನಾ ಬೀರ್ಸೇರಿಗೆ ಪುರಸ್ಕಾರ ಸಾಯಪಣ ಪಟ್ಟುನ ಸಮಾಜ ಸೇವೆಯ ವಿಶೇಷ ಕೊಡುಗೆ ಕೋರ್ನಕ್ಲಿಗೆ ಸಮ್ಮಾನ ನಡಪೆರೆ ಉಂಡು ಪಂಡೀರು. ಕುಸುಮಾಕರ ಶೆಟ್ಟಿ, ಡಾಕ್ಟರ್ ಶಿವಪ್ರಸಾದ್ ರೈ, ಸುಕೇಶ್ ಶೆಟ್ಟಿ, ಪೊಂಜರಣ ಘಟಕದ ಗುರ್ಕಾರ್ದಿ ಪ್ರೀತಿ ಹರೀಶ್ ಶೆಟ್ಟಿ, ದೇವಿಪ್ರಸಾದ್ ಶೆಟ್ಟಿ, ಅಜಿತ್ ಕುಮಾರ್ ಶೆಟ್ಟಿ ಇಂಜ ಪದಾಧಿಕಾರಿಗಳು ಸುದ್ದಿಕೂಟೊಡಿದ್ದೇರು. ಬರುವ ತಿಂಗಳಲ್ಲಿ ಜುಲೈ 5ರಂದು ನಮ್ಮ ಬಜಪೆ ಬಂಟರ ಸಂಘ ವಲಯದ 16 ಗ್ರಾಮ ಒಳಗೊಂಡಂತ ನಮ್ಮ ಒಂದು ಸಂಸ್ಥೆ. ಇದರಲ್ಲಿ ಕಳೆದ 14 ವರ್ಷದಿಂದ ನಾವು ಮೊದಲು ಸ್ಥಾಪಕ ಅಧ್ಯಕ್ಷರಾದಂಥ ವಿಜಯನಾಥ್ ವಿಠಲ್ ಶೆಟ್ಟಿ ಹಾಗೂ ನಂತರ ನಿಕಟಪೂರ್ವ ಅಧ್ಯಕ್ಷರಾದಂಥ ನಮ್ಮ ಪೆರಾರ ಬಾಬು ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಬಜಪೆ ಬಂಟರ ಸಂಘ ವಲಯದ 16 ಗ್ರಾಮದಲ್ಲಿ ಕೂಡ ಒಳ್ಳೊಳ್ಳೆ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗ 14 ವರ್ಷದಲ್ಲಿ ನಾವು ಯೋಜನೆಯನ್ನು ಮಾಡಿದ್ರು ಕೂಡ ಅದೇನು ದೇವರ ಅನುಗ್ರಹದಿಂದ ಕೂಡಿ ಬಂತ ಸಮಯ. ಈಗ 5ನೇ ತಾರೀಕಿನಂದು ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ ಅದರಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ MRG ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸ್ಥಾಪಕ ಅಧ್ಯಕ್ಷರಾದಂಥ MRG ಗ್ರೂಪ್ನ ಇವರ ಅಮೃತ ಹಸ್ತದಲ್ಲಿ ನಾವು ಶಿಲಾನ್ಯಾಸ ಅವರ ಕೈಯಲ್ಲಿ ಮಾಡಲಿಕ್ಕೆ ನಾವು ಇಚ್ಛಿಸಿದ್ದೇವೆ. ಸೇವೆ ಬೊಕ ತ್ಯಾಗದ ಪುಣೆಪಾಟಿಗೆ ದೊಡ್ಡಗೂ ಸಮಾಜನು ಕಟ್ಟನಾಗ ಗಟ್ಟಿದ ಸಮಾಜ ಉಂಡಾಪಣಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಂತೇರು ಐತರ ಕುಡ್ಲದ ಮರೋಲಿಡು ನೆತ್ತಿರ್ದಾನ ಶಿಬಿರ ಉದಿಪನ ಮಲ್ತದ ಅರ್ಪಾತಿರಿಯರು. ಕುಡ್ಲದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸೇವಾ ವಿಭಾಗ ಮರೋಲಿ ಖಂಡ ಸಮಿತಿ ಬೊಕ ಎಜ್ಜೆ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಬೊಕ ಎಜ್ಜೆ ನೆತ್ತಿರ್ ಕೇಂದ್ರ ಕುಡ್ಲದ ಒಟ್ಟು ಸಿರಿಗೇಡು 25ನೇ ವರ್ಷದಲ್ಲಿ ಕುಡು ದೇವನ ತಿಂಗೊಲುದ ಧರ್ಮದ ಆರೋಗ್ಯ ಪರೀಕ್ಷದ ಶಿಬಿರ ಬೊಕ ವಿಶ್ವ ನೆತ್ತಿರ್ದಾನಿನ ದಿನದಲ್ಲಿ ಕುಡು ಮರೋಲಿಡಿ ನೆತ್ತಿರ್ದಾನ ಶಿಬಿರ ನಡೆತಂಡೆ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಶಿಬಿರ ಉದಿಪನ ಮಲ್ತದ ಪಾತೆರ್ದು ಸೇವೆ ಬೊಕ ತ್ಯಾಗದ ಪರಿಶ್ರಮದೊಟ್ಟುಗೂ ಸಮಾಜನು ಕಟ್ಟನಾಗ ಗಟ್ಟಿದ ಸಮಾಜ ಉಂಡಾಪಣು ಬಂಡೇರು. ಶಾಸಕರು ಡಿ ವೇದವ್ಯಾಸ್ ಕಾಮತ್, ಮರೋಲಿ ಸೂರ್ಯನಾರಾಯಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಗಣೇಶ್ ಶೆಟ್ಟಿ ಜಪ್ಪಗುಡ್ಡೆಗುತ್ತು, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಪ್ರಾಂತ್ಯ ಜೊತೆ ಕಾರ್ಯಂತಿರು ಶರಣ್ ಪಂಪೆಲ್ ಕಾರ್ಯಕ್ರಮ ಇತ್ತೇರು.
ಗೆಳೆಯರಿಗೆ, ನಮ್ಮೆಲ್ಲ ಸ್ನೇಹಿತರಿಗೆ ಭಗವಂತನ ಆಶೀರ್ವಾದ ಇರಲಿ, ಸೂರ್ಯನಾರಾಯಣ ದೇವರ ಆಶೀರ್ವಾದ ಇರಲಿ, ಪ್ರತಿ ಮಂಜುನಾಥನ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಕೆಲಸ ಇನ್ನಷ್ಟು ವರ್ಷಗಳ ಕಾಲ ಸಮಾಜದ ಸಹಕಾರದೊಂದಿಗೆ, ನಮ್ಮೆಲ್ಲರ ಸಹಕಾರದೊಂದಿಗೆ ನಡೀತಾ ಇದೇ ರೀತಿ ಸಾಗಿ ಒಂದು ಸಶಕ್ತ ಹಿಂದೂ ಸಮಾಜದ ನಿರ್ಮಾಣ ಆಗಲಿ. ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ಯಾವುದಾದ್ರೂ ಒಂದು ಧರ್ಮ ಇದೆ, ಅದು ಹಿಂದೂ ಧರ್ಮ. ಜಗತ್ತಿನ ಎಲ್ಲರಲ್ಲಿ ಸಮಾನತೆ ಇರಬೇಕು, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧುಗಳು ಎಂಬಂತಹ ಚಿಂತನೆಯೊಂದಿಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ ದೇಶಾದ್ಯಂತ ಇವತ್ತು ಸಂಘಟನೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಒಡಿಪು ಜಿಲ್ಲೆದ 4 ವಿಧಾನಸಭಾ ಕ್ಷೇತ್ರದ ಸುತ್ತುಡು ಪುನಃ ಪ್ರೌಢಶಾಲೆ ಬರೋ ಕಲ್ಪನಗಳಿಗೆ ಯಕ್ಷಗಾನ ತರಬೇತಿ ಕೊರೊಂದು ಪುನಃ ಯಕ್ಷ ಶಿಕ್ಷಣ ಟ್ರಸ್ಟ್ದ ನಿಲಿಟ್ ಕುಂದಾಪುರ ತಾಲೂಕು ಪಂಚಾಯತ್ ಸಭಾಂಗಣೋಡು ಕುಂದಾಪುರ ಕ್ಷೇತ್ರದ ಪ್ರೌಢಶಾಲೆ ಮುಖ್ಯ ಉಪಾಧ್ಯಾಯರನ್ನ ಒಟ್ಟಿಗೂ ಸಮಾಲೋಚನಾ ಸಭೆ ನಡಪಾದೆ. ಒಡಿಪು ಜಿಲ್ಲೆದ 4 ವಿಧಾನಸಭಾ ಕ್ಷೇತ್ರದ ಸುತ್ತುಡು ಪುನಃ ಪ್ರೌಢಶಾಲೆ ಬರೋ ಕಲ್ಪನಗಳಿಗೆ ಯಕ್ಷಗಾನ ತರಬೇತಿ ಕೊರೊಂದು ಪುನಃ ಯಕ್ಷ ಶಿಕ್ಷಣ ಟ್ರಸ್ಟ್ದ ನಿಲಿಟ್ ಕುಂದಾಪುರ ತಾಲೂಕು ಪಂಚಾಯತ್ ಸಭಾಂಗಣೋಡು ಕುಂದಾಪುರ ಕ್ಷೇತ್ರದ ಪ್ರೌಢಶಾಲೆ ಮುಖ್ಯ ಉಪಾಧ್ಯಾಯರನ್ನ ಒಟ್ಟಿಗೂ ಸಮಾಲೋಚನಾ ಸಭೆ ಅಟೆಂಡ್ ಮಾಡ್ತಿದ್ದೀರಾ. ಶಾಸಕರು ಕಿರಣ್ ಕುಮಾರ್ ಕೊಡ್ಗಿ ಗುರುಕಾರ್ಮ ವಹಿಸಿದ್ದೀರಿ. ಈ ಸಭೆಯಲ್ಲಿ ಯಕ್ಷಕಲೆಗೆ ಉಮೇದು ಕುರುಪನ ಯಕ್ಷಗಾನ ಕಲ್ಪು ಪರೀಕ್ಷಾ ಪಾಸ್ ಫೇಲ್ಗೆ ಧನಾತ್ಮಕ ಪರಿಣಾಮ ಬೀರುವ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆ. ಕಳೆದ ವರ್ಷ ಕುಂದಾಪುರ ವಿಧಾನಸಭಾ ಕ್ಷೇತ್ರದ 21 ಪ್ರೌಢಶಾಲೆಯಲ್ಲಿ ಯಕ್ಷ ಶಿಕ್ಷಣ ಕಾರ್ಯಕ್ರಮ ನಡೆದಿತ್ತು. ಈ ಸರ್ತಿ ನನ್ನಲ್ಲ 5 ಶಾಲೆಯಲ್ಲಿನ ಮುಖ್ಯ ಶಿಕ್ಷಕರು ಯೋಜನೆಗೆ ಸೇರಿದರೆ ಭಿನ್ನಾಯಿತು ಹೊಂದಿದ್ದು ಐಕ್ಯ ಶಾಸಕರು ಒಪ್ಪಿಗೆ ತಿರುಪಾದಿರು. ಒಂದೇ ಒಟ್ಟಿಗೂ ಕುಂದಾಪುರ ಕ್ಷೇತ್ರದ ಒಟ್ಟು 26 ಪ್ರೌಢಶಾಲೆಯಲ್ಲಿ ಯಕ್ಷ ಶಿಕ್ಷಣ ಶುರು ಆಯರೌಂಡು ಒಂದು ಪಂಡಿರು. ಯಕ್ಷ ಶಿಕ್ಷಣ ಟ್ರಸ್ಟ್ ಕಾರ್ಯಂತೇರು ಮುರಳಿ ಕಡೆಕರ್, ಕುಂದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ ಶೆಟ್ಟಿ, ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಸಭೆಡಿದ್ದೀರು. ಜೂನ್ 13-23 ಮುಟ್ಟ ಸರ್ಬಿಯಡ್ ನಡಪೆರಪ್ಪುನ ವಿಶ್ವ ಶಾಲೆ ಆಂಜೋಕ್ಲಿನ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಕೂಡ್ಲದ ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜ್ ಕಲ್ಪನಾ ದೀಕ್ಷಿತ್ ಅಮೀನ್ ಭಾರತದ ಪ್ರತಿನಿಧಿಯಾದ ಗುಬ್ಬೆರಲೇರು. ಕೂಡ್ಲದ ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜ್ ಕಲ್ಪನಾ ಬಾಸ್ಕೆಟ್ಬಾಲ್ ಗುಬ್ಬದ ಬಿರ್ಸೆ ದೀಕ್ಷಿತ್ ಅಮೀನ್ ಶಾಲಾ ಕ್ರೀಡಾ ಮಹಾಸಂಘದ ನಿಲಿಟ್ ಅಜಪಾಯಿನ ಭಾರತೀಯ ಶಾಲೆ ಆಂಜೋಕ್ಲಿನ ಅಂಡರ್ 18 ಬಾಸ್ಕೆಟ್ಬಾಲ್ ಕೂಟುಡು ಸ್ಥಾನ ಪಡೆಯುತ್ತಾರೆ. ಜೂನ್ 13-23 ಮುಟ್ಟ ಸರ್ಬಿಯಡ್ ನಡಪೆರಪ್ಪುನ ವಿಶ್ವ ಶಾಲೆ ಜೋಕ್ಲಿನ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ದೀಕ್ಷಿತ್ ಅಮೀನ್ ಭಾರತದ ಪ್ರತಿನಿಧಿಯಾದಿಪ್ಪುವರು. ರಾಷ್ಟ್ರೀಯ ಕೂಟುಡು ಸ್ಥಾನ ಪಡೆಯುತ್ತಿನ ಕರ್ನಾಟಕ ರಾಜ್ಯದ ಒರಿಯೆ ಗುಬ್ಬುದಾರ ದೀಕ್ಷಿತ್ ಅಮೀನ್ ಪಂಪನ ಪೆರ್ಮೆಗೆ ಸಂದಿದ್ದಾರೆ. ಬಾಸ್ಕೆಟ್ಬಾಲ್ ಕ್ಷೇತ್ರಡು ಬರವಯಸದ ಜವಾನೆ ಬಿರ್ಸೆಯಾದ ಗುರುತು ಮಲ್ತೊಂದುನ ದೀಕ್ಷಿತ್ ತಾಂತ್ರಿಕ ಚಾತುರ್ಪು, ಬುಡಂದೆ ಅಭ್ಯಾಸ, ಪಂಥದ ಮನಸ್ಸು ಬೊಕ್ಕ ಒತ್ತಡದ ಪೊರ್ತುಡ್ಲ ಭಾರಿ ಎಡ್ಡೆ ಪ್ರದರ್ಶನ ಕೊರಪುನ ಸಾಮರ್ಥ್ಯಕೆಡೆ ಗುಮನ ಒಯ್ತಿದ್ದಾರೆ. ಅರಣ ಈ ಅಜಪು ಪಾಕ ವರ್ಷಗಳ ಶ್ರಮ ಸಮರ್ಪಣೆ ಉದ್ದೇಶದಂಚಿನ ಗಟ್ಟಿನಿಷ್ಠದ ಫಲ ಆದುಂಡು. ಕುಡ್ಲ ನೀರ್ಮಾರ್ಗ ಕೆಲ್ರೈದ ಯಶವಂತ ಬೊಕ್ಕ ಕ್ಯಾರೋಲ್ ಕಾರ್ಮೆಲಿಟಾ ರೊಸಾರಿಯೋ ಮುಕ್ಲಿನ ಮಗೆಯಾದ ಪುನಃ ದೀಕ್ಷಿತ್ ಅಮೀನ್ ಗೊಬ್ಬಡು ಮಾತ್ರ ತಂದೆ ಎಡ್ಡೆ ವ್ಯಕ್ತಿತ್ವ ಶಿಸ್ತು ವಿನಯಶೀಲತೆ ಹಿಡಿದ್ಲ ಮಾತೆರ್ನಲ ಮೆಚ್ಚುಗೆಗೆ ಸಂದಿದ್ದಾರೆ. ದೀಕ್ಷಿತ್ ಅಮೀನ್ಗೆ ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜದ ಗುರುಕಾರ್ಯರು ಬೊಕ ತೂವನ್ನ ಮಂಡಳಿ ಪ್ರಿನ್ಸಿಪಾಲರು ಕಲ್ಪಾವನ ಬೊಕ ಕಲ್ಪಾವನ ಅತ್ತಂದಿ ಕೆಲಸದಕ್ಲು ಬರವು ಕಲ್ಪುನಕ್ಲು ಎಡ್ಡೆಪ್ಪು ಬಯಕದೇರು. ರೈತರಿಗೆ ಸರ್ಕಾರದ ನಿಲೆಟು ಉಪನ ಶೇಕಡ ಮೂಚಿಪೊಕ್ಕ ಶೇಕಡ ಪುಜ್ಜ ಬಡ್ಡಿಡೆ ಕೃಷಿ ಸಾಲ ಸವಲತ್ತನ್ನು ಕೊರ್ಪುನಂಚ ಕರ್ನಾಟಕ ರಾಜ್ಯ ರೈತ ಸಂಘ ಬೊಕ ಹಸಿರು ಸೇನೆ ಜಿಲ್ಲಾ ಘಟಕ ಒತ್ತಾಯ ಮಾಡ್ತದಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಬೊಕ ಹಸಿರು ಸೇನೆ ಜಿಲ್ಲಾ ಘಟಕದ ಗುರುಕಾರ್ಯರು ರೂಪೇಶ್ ರೈ ಅಲಿಮಾರ್ ಬೊಕ ರೈತ ಸಂಘದ ಸುಳ್ಯ ತಾಲೂಕು ಗುರುಕಾರ್ಯರು ಲೋಲಾಕ್ಷ ಕೋಡಿಂಬಾಡಿ ಸುದ್ದಿಕೂಟುಡು ಪಾತಿರ್ದು ರೈತರಿಗೆ ಸರ್ಕಾರದ ನಿಲೆಟು ತಿಕ್ಕುನ ಶೇಕಡ ಮೂಜಿ ಬೊಕ ಶೇಕಡ ಪುಜ್ಜ ಬಡ್ಡಿಡೆ ಕೃಷಿ ಸಾಲ ಸೌಕರ್ಯ ಕೊರ್ಪುನಂಚ ಒತ್ತಾಯ ಮಾಡ್ತೇರು. ಸರ್ಕಾರದ ಸಾಲದ ಯೋಜನೆ ಇತ್ತಿರಲ್ಲ ಸಹಕಾರಿ ಸಂಘಗಳು ಬೆನ್ನಿ ದಕ್ಲಿಗೆ ಬೊಕ್ಕ ಬಜ್ಜೆ ಬುಲೆಗಾರರಿಗೆ ಸಾಲ ಕೊರಂದೆ ಪೊಕ್ಕಡೆ ಕ್ಯಾನ್ಸಲ್ ಮಲ್ತಂದುಲ್ಲೇರು. ಈ ಬಗೆಗೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ರೈತ ಸಂಘದ ಓಲೆ ಬರೆದು ಮಾತಾ ಪ್ರಾಥಮಿಕ ಸಹಕಾರಿ ಸಂಘಗಳಿಡ್ದು ಸಾಲ ಕೊರುಪುನಂಚ ಸುತ್ತೋಲೆ ಪಿದಡ್ಪಾಯರ ಭಿನ್ನಾಯ್ತದಿತ್ತ ಆಂಡ ಇಡೆಮುಟ್ಟ ಗುಮನ ಕೊಡ್ತಿದ್ದೀರು. ಈ ಬಗೆಗೆ ಸರ್ಕಾರದ ಒಟ್ಟಿಗೂ ರೈತ ಸಂಘನೆ ಪಾತ್ರಕತೆ ನಡಪಾಯರ ಉಂಡೊಂದು ಲೋಲಾಕ್ಷ ಕೋಡಿಬಾಡಿ ಬೊಕ್ಕ ರೂಪೇಶ್ ರೈ ಅಲಿಮಾರ್ ಪಂಡೇರು. ಕರ್ನಾಟಕ ರಾಜ್ಯ ರೈತ ಸಂಘ ಬೊಕ ಹಸಿರು ಸೇನದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯಂತರು ವಿನೋದ್ ಭಟ್ ಪಾದಿಕಲ್, ಜಿಲ್ಲಾ ಕಾರ್ಯಂತರು ಇಬ್ರಾಹಿಂ ಖಲೀಲ್, ಕೋಡಿಂಬಾಡಿ ಗ್ರಾಮ ಸಮಿತಿ ಕಾರ್ಯಂತರು ಯೋಗೀಶ್ ಎಸ್ ಸಾಮಣಿ ಸಂಪಿಗೆದಡಿ ಸುದ್ದಿಕೂಟುಡಿದ್ದೀರು. ಈ NCS ಅಂತ 3 ವರ್ಷಕ್ಕೊಮ್ಮೆ ಸೊಸೈಟಿಗಳು ಅದಕ್ಕೆ RTC ಕೊಡಬೇಕು. ಅದಕ್ಕೆ ಬೇಕಾದ ದಾಖಲೆಗಳು ಯಾವುದಂದ್ರೆ ಎಲ್ಲ ನಮ್ಮ ಫ್ಯಾಮಿಲಿ ಅವ್ರದ್ದು ಎಲ್ಲ ಇದ್ದು ಫ್ಯಾಮಿಲಿ ಅದೊಂದು ಇದು ಮಾಡಿ ಕೊಡ್ಬೇಕು, ಅವರಿಗೆ ಡಾಕ್ಯುಮೆಂಟ್ರಿ ಮಾಡಿ ಅದು ಕೊಟ್ಟು ಅವರು DCCಗೆ ಕಳಿಸಿ ಅಲ್ಲಿಂದ ಅಪ್ರೂವಲ್ ತಗೊಳ್ಳುವಾಗೆ ಒಂದು ಸಿಸ್ಟಮ್ ಮಾಡಿದ್ದಾರೆ. ಸರಿಯಪ್ಪ, ನಾವು ಹೇಳುವಂಥದ್ದು 0% ಮತ್ತು 3% ಸಾಲವನ್ನು ಇದನ್ನು
ಸೊಸೈಟಿಗಳಲ್ಲಿ ಮಾತ್ರ ಕೊಡುವಂಥದ್ದು, 0% ಸೊಸೈಟಿಗಳಲ್ಲಿ ಮಾತ್ರ ಕೊಡುವಂಥದ್ದು. 3% LD ಬ್ಯಾಂಕ್ ಅಲ್ಲಿ ಎಲ್ಲೇ ಕೊಡ್ತಾರ ಅಂತ ಕಾಣಬೇಕದು. 0% ಕೊಡುವಂಥದ್ದು ಸೊಸೈಟಿಗಳಲ್ಲಿ ಮಾತ್ರ. ಆ ಕಾರಣದಿಂದ ನಾವು ಹೇಳುವಂಥದ್ದು, ಕೃಷಿಕರಿಗೆ, ನಮ್ಮ ಅಡಿಕೆ ಬೆಳೆಗಾರರಿಗೆ ಕೃಷಿ ಕೆಲಸ ಮಾಡುವಂಥದ್ದು ನಮ್ಮ ಇದಕ್ಕೆ 0% ಮತ್ತು 3% ಅನ್ನು ಎಲ್ಲಿ ಸಹ ಕ್ಯಾನ್ಸಲ್ ಮಾಡಬೇಡಿ, ಪ್ರತಿಯೊಬ್ಬರಿಗೂ ಕೊಡಿ ಅಂತ ಹೇಳುವಂಥದ್ದು. ಬಜಪೆದ ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾನೋಡು ಸರಿಯಾದ ವಿಮಾನ ಜಪ್ಪೆರೆ ಸಹಕಾರಿ ಆಪುನ ನಿಖರ ಸಂಪರ್ಕ ಲೈಟಿಂಗ್ ವ್ಯವಸ್ಥೆ CAT-1 ಕಾರ್ಯ ಶುರು ಮಾಡ್ತದಂಗ. ಬಜಪೆದ ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾನೋಡು ಸರಿಯಾದ ವಿಮಾನ ಜಪ್ಪೆರೆ ಸಹಕಾರಿ ಆಪುನ ನಿಖರ ಸಂಪರ್ಕ ಲೈಟಿಂಗ್ ವ್ಯವಸ್ಥೆ CAT-1 ಕಾರ್ಯ ಶುರು ಮಾಡ್ತದಂಗ. ವಿಮಾನ ಜಪ್ಪುಡವನ ನಿಘಂಟದ ಅಕೇರಿದ ಹಂತುಡು ಪೈಲಟ್ಲಿಗೆ ಕಮ್ಮಿ ಗೋಚಾರದ ಪೊರ್ತುಡ್ಲ ಸರಿಯಾದ ದೃಶ್ಯ ಮಾರ್ಗದರ್ಶನ ಒದಗಾವನಂಚ ಈ ಲೈಟಿಂಗ್ ವ್ಯವಸ್ಥೆಯನ್ನು ವಿನ್ಯಾಸ ಮಾಡ್ತದಂಡ. ಒಂದು ಭಾರತದ ಭಾರಿ ವಿಶಿಷ್ಟ ಬೊಕ ಸುರೂತ ರೀತಿಯ ಏರ್ ಫೀಲ್ಡ್ ಲೈಟಿಂಗ್ ವ್ಯವಸ್ಥೆ ಆದುಂಡು. ಅಪ್ರೋಚ್ ಲೈಟಿಂಗ್ ಸಿಸ್ಟಮ್ ವಿಶೇಷವಾದ ಎಂಜಿನಿಯರಿಂಗ್ ಮಲ್ತನ ಗೋಪುರಲಿನ ಮಿತ್ತು ಪಾಡದನ ಏರ್ ಫೀಲ್ಡ್ ಲೈಟಿಂಗ್ ಇಂಟೆಲಿಜೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಹೊಂದುದುಂಡು. ಒಂದು ರನ್ವೇ ಸುತ್ತುಡ್ದು 900 ಮೀಟರ್ ಪಿದೈಗೆ ವಿಸ್ತಾರ ಆದುಂಡು. ಈ ಗೋಪುರಲಡಿ ಹೆಚ್ಚಿನವು ಕುತುಬ್ ಮಿನಾರದ್ದು ಎತ್ತರ ಇತ್ತದು ಸಂಕೀರ್ಣ ಇಂಜಿನಿಯರಿಂಗ್ ನಿರ್ಮಾಣ ಸೇರಿದುಂಡು. ಈ ಸೌಕರ್ಯ ಏಷುಡು ರಡ್ಡನೆದವಾದುಂಡು. ಪ್ರತಿಯೊಂಜಿ ದೀಪಸ್ತಂಭುಡ್ಲ ಜಾಲರಿ ರಚನೆ ಇತ್ತದು. ಐಟು 4 ದೀಪ ಇತ್ತದು. ನಡುಟು ಮಿನ್ಕುಣ ಬೊಲ್ಪು ಹೊಂದುಂಡು. ಒಂದಿನ ತೂಣಿರೆಗಾದ ಬ್ಯಾರೆಟ್ಲಿನ ನೆಲತ ಮಟ್ಟುಗು ಜಪುಡಾವರಿ. ಬೊಲ್ಪುದ ರಚನೆ ರನ್ವೇ ಸೆಂಟರ್ ಲೈನ್ದ ಒಟ್ಟುಗು ನಿಘಂಟುಡು ಹೊಂದಾಣಿಕೆ ಆಪುಂಡು. ಒಂದೆಡ್ದು ಪೈಲಟ್ಲಿಗೆ ವಿಮಾನಲಿನ ಜಪುಡಾನಗ ಬೋಡಾಯ್ನಾಥ್ ಅನುಕೂಲ ಆಯರ ಉಂಡು. 5 ಕಿಲೋಮೀಟರ್ ದೂರ ಉಡ್ದೆ ಲೈಟಿಂಗಿಗೆ ಗುಮನ ಕೊಡ್ದು ಪೈಲಟ್ ವಿಮಾನ ಜಪುಡಾಯರ ಸಜ್ಜಾವಲಿ. ಎಡಗಿನಿತ ನಮ್ಮ ಕುಡ್ಲಾತುಳು ವಾರ್ತೆಲು ಮುಗಿಂಡು ಸೊನ್ನೆ.